ಭಾರೀ ಗಾಳಿ ಮಳೆಗೆ ಪುತ್ತೂರು ನಗರಸಭೆಯ ಕಾಂಪೌಂಡ್ ಕುಸಿದು 3 ಆಟೋ ರಿಕ್ಷಾದ ಮೇಲೆ ಬಿದ್ದಿದೆ. ಕಾಂಪೌಂಡ್ ಬದಿಯಲ್ಲೇ ಇರುವ ಆಟೋ ರಿಕ್ಷಾ ನಿಲ್ದಾಣದ ಮೇಲೆ ಬಿದ್ದು ಬಲ್ನಾಡಿನ 3 ಸರ್ವಿಸ್ ಆಟೋ ರಿಕ್ಷಾಗಳು ಜಖಂಗೊಂಡಿದೆ. ಬಿದ್ದ ಸಂದರ್ಭ ಆಟೋ ರಿಕ್ಷಾದಲ್ಲಿ ಯಾರೂ ಇಲ್ಲದುದರಿಂದ ಭಾರೀ ದುರಂತವೊಂದು ತಪ್ಪಿದೆ. ಸದ್ಯ ಕಾಂಪೌಂಡ್ನ ಕಲ್ಲು ಹಾಗೂ ರಸ್ತೆ ಬದಿ ಬಿದ್ದಿರುವ ಮಣ್ಣುಗಳನ್ನು ಪುತ್ತೂರು ನಗರಸಭೆಯು ತೆರವುಗೊಳಿಸುತ್ತಿದೆ. ಘಟನಾ ಸ್ಥಳಕ್ಕೆ ಪುತ್ತೂರು ನಗರಸಭಾ ಉಪಾಧ್ಯಕ್ಷ ಬಾಲಚಂದ್ರ, ಸದಸ್ಯ ಸುಂದರ್ ಪೂಜಾರಿ ಬಡಾವು ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದ್ದಾರೆ. ನಮಸ್ಕಾರ. ಇದು ಮೊನ್ನೆಯಿಂದ ಒಂದು 2-3 ದಿನಗಳಿಂದ ಧಾರಾಕಾರವಾಗಿ ಸುರಿಯೋ ಮಳೆ. ಮೊನ್ನೆಯಿಂದ ಯೆಲ್ಲೋ ಅಲರ್ಟ್ ಇತ್ತು, ಇವತ್ತು ರೆಡ್ ಅಲರ್ಟ್ ಇದೆ. ಅದರ ಭಾಗವಾಗಿ ಬಹುಶಃ ಬೆಳಗ್ಗೆಯಿಂದ ಎಡೆಬಿಡದ ಮಳೆ, ನಿನ್ನೆ ರಾತ್ರಿ ಕೂಡ ಮಳೆ ಇತ್ತು, ಇವತ್ತು ಎಡೆಬಿಡದ ಮಳೆಯಿಂದಾಗಿ ಇದರ ನಗರಸಭೆಯಿಂದ ಎಲ್ಲ ಹರಿಯುವಂಥ ನೀರುಗಳು ಮತ್ತು ಮೇಲಿನ ಯಾವುದು ಫ್ಲೋರ್ನ ಮೇಲೆ ಕಲೆಕ್ಟ್ ಆದ ನೀರುಗಳು ಒಂದೇ ದಾರಿಯಿಂದಾಗಿ ಬಂದ ಕಾರಣ ಬಹುಶಃ ಅದು ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ಮಳೆಗಾಲದ ಸಮಯದಲ್ಲಿ ಯಾವ ರೀತಿ ಏನಾಗ್ತದೆ ಯಾವ ಸಂದರ್ಭದಲ್ಲಿ ಅಂತೇಳಿ ಎಲ್ಲಿ ಹೇಳಲಿಕ್ಕಿಲ್ಲ. ಅದಕ್ಕೆ ಮೂಲ ಕಾರಣ ಅಂತೇಳಿ ಹುಡುಕ್ಲಿಕ್ಕೆ ಆಗೋದಿಲ್ಲ. ಬಹುಶಃ ನೀರಿನ ಪ್ರೆಷರಿಂದಾಗಿ ಅದು ಇದು ಏನು ತಡೆಗೋಡೆ ಇದೆ ಅದು ಹೊರಗೆ ಬಂದೆ, ಅದು ಇದರಲ್ಲಿ ಕೆಂಪು ಕಲ್ಲಲ್ಲಿ ಕಟ್ಟಿದಂಥದ್ದು. ಬಹುಶಃ ಏನಾದರೂ ಸಣ್ಣ ಒಂದು ನೀರು ಹೋಗಲಿಕ್ಕೆ ಬಹುಶಃ ಅವಕಾಶ ಇಲ್ಲದ ಕಾರಣ ಅದು ಒಂದೇ ಕಡೆ ಪ್ರೆಷರ್ ಆಗಿ ಹೊರಗೆ ಬಿದ್ದಿದೆ. ಅದರಲ್ಲಿ ಒಂದು 3 ರಿಕ್ಷಾಕ್ಕೆ ಬಹುಶಃ ನಾವು ಫಾರ್ಚುನೇಟ್ ಅಂತ ಹೇಳಬೇಕು. ಯಾಕೆಂತ ಹೇಳಿದರೆ ಬಹುಶಃ ಯಾವುದೇ ಒಂದು ಜೀವಹಾನಿಗೆ ಯಾವುದೇ ತೊಂದರೆ ಆಗಲಿಲ್ಲ. ಬಹುಶಃ ನಾಳೆ ದಿವಸ ಸೋಮವಾರ ದಿವಸ ನಾಳೆ ಇಲ್ಲಿ ಈ ಭಾಗ ತುಂಬ ರಶ್ ಇರುವಂಥ ಪ್ಲೇಸ್. ಬಹುಶಃ ದೇವರದಯಿಂದ ಮಾತೊಬ್ಬರು ಮಾಲಿಂಗೇಶ್ವರ ದೇವರದಯಿಂದ ಯಾವುದೇ ರೀತಿಯ ನೋವುಗಳು ಸಂಭವಿಸಲಿಲ್ಲ. ಅದು ದೇವರ ಆಶೀರ್ವಾದ ಅಂತ ತಿಳ್ಕೊಳ್ತೇವೆ. ಹಾಗೆ ಮುಂದಿನ ದಿನಗಳಲ್ಲಿ ಬಹುಶಃ ಈ ಮಳೆ ನೋಡಿದರೆ ಇನ್ನೇನಾದರೂ ಅನಾಹುತ ಆಗ್ಬೋದು. ಈಗಾಗಲೇ 2-3 ಕಂಪ್ಲೇಂಟ್ ನಮಗಿದೆ. ಅಲ್ಲಿ ಒಬ್ಬರು ಯಾಕೂಬ್ ಖಾನ್ ಅಂತ ಇನ್ಸ್ಪೆಕ್ಟರ್ ಇದ್ದಾರೆ, ಅವರ ಮನೆ ಹತ್ರ ಈಗಾಗಲೇ ನಮಗೆ ಕಾಲ್ ಬಂದಿದೆ ಒಂದು. ಹಾಗೆ ಆದರ್ಶದಲ್ಲಿ ಕೂಡ ಆದರ್ಶದ್ದು ಅದು ಹಿಂದೆ ಯಾವತ್ತೂ ಕಂಪ್ಲೇಂಟ್ ಇರುವಂಥ ಜಾಗ APMCನೇ ಹೋಗುವಂತಹ ಬ್ರಿಡ್ಜ್ ಏನಿದೆ ಅದು ಪೈಪ್ ಕಲ್ವರ್ಟ್ ಆದ ಕಾರಣ ನಮಗೆ ಯಾವತ್ತೂ ಅದು ಕಂಪ್ಲೇಂಟ್ ತಪ್ಪಿದ್ದಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಅದು ಓಪನ್ ಬ್ರಿಡ್ಜ್ ಆದ ಕಾರಣ ನಮ್ಮ ಹೆಚ್ಚಿನ ತೊಂದರೆಗಳು ಅಲ್ಲಿಂದ ಅದರಿಂದ ನಾವು ಅದರಿಂದ ನಾವು ಇದನ್ನು ಪಡ್ಕೊಳ್ಬೋದು. ಆದ ಕಾರಣ ಬೇರೆ ಏನು ನೋವು ಸಂಭವಿಸಿಲ್ಲ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತೇನೆ. ಅನೀಶ್, V4 ನ್ಯೂಸ್, ಪುತ್ತೂರು.